ಸ್ಥಳೀಯಾಡಳಿತ ಚುನಾವಣೆಯಲ್ಲಿ ಉತ್ತಮ ಫಲಿತಾಂಶವನ್ನ ಪಡೆದ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಸಲ ಸಿಪಿಎಂ ಗೆಲುವನ್ನ ಪಡೆಯುವ ನಿರೀಕ್ಷೆಯನ್ನ ಹೊಂದಿಕೊಂಡಿದೆ. ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಯುಡಿಎಫ್ ನಿಯಂತ್ರಣದಲ್ಲಿದ್ದು ಪಂಚಾಯತ್ಗಳನ್ನು ತನ್ನ ತೆಕ್ಕೆಗೆ ತೆಗೆಯಲು ಸಾಧ್ಯವಾಗಿರುವುದು ನೇತೃತ್ವದಲ್ಲಿ ಭಾರಿ ನಿರೀಕ್ಷೆಯನ್ನ ಮೂಡಿಸಿದೆ. ಯುಡಿಎಫ್ ಆಡಳಿತ ಚುಕ್ಕಾಣಿಯಲ್ಲಿ ಬೇರೂರಿದ ಮೀಂಚಾ, ವರ್ಕಾಡಿ ಮೊದಲಾದೆಡೆ ಸಿಪಿಎಂ ಅಧಿಕಾರವನ್ನ ಮರಳಿ ಪಡೆಯಲು ಸಾಧ್ಯವಾಗಿರುವುದು ಹಾಗೂ ಪೈವಳಿಕೆಯಲ್ಲಿ ಆಡಳಿತವನ್ನ ಉಳಿಸಿಕೊಳ್ಳಲು ಸಾಧ್ಯವಾಗಿರುವುದು ದೊಡ್ಡ ಸಾಧನೆ ಎಂದು ಹೇಳಬಹುದಾಗಿದೆ. ಮಂಜೇಶ್ವರದಲ್ಲೂ ಅಧಿಕಾರದ ಕುರ್ಚಿಗೆ ಅಂಟಿಕೊಂಡಿದ್ದ ಮುಸ್ಲಿಂ ಲೀಗ್ ಅನ್ನ ಬೇರು ಸಮೇತ ಕಿತ್ತೆಗೆಯಲು ಸಾಧ್ಯವಾಗಿರುವುದು ಕೂಡ ಸಿಪಿಎಂನ ರಾಜಕೀಯ ನಡೆಯಲ್ಲಿ ಹೆಚ್ಚಿನ ಫಲವನ್ನ ಕಾಣುವುದರ ಜೊತೆಯಾಗಿ ಸಾರ್ವಜನಿಕ ವಲಯದಲ್ಲೂ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು. ಸಫಲತೆಯನ್ನ ಬೆನ್ನಟ್ಟುವ ಪ್ರಯತ್ನದ ಮಧ್ಯೆ ಕೆಲವೊಂದು ಪಂಚಾಯತ್ಗಳಲ್ಲಿ ಅಲ್ಪ ಮತಗಳ ಅಂತರದಲ್ಲಿ ಪಕ್ಷ ಸೋಲನ್ನ ಅನುಭವಿಸಿದೆ. ಇಲ್ಲೂ ಮತಗಳ ಅಂತರದಲ್ಲಿ ಕಳೆದ ಬಾರಿಗಿಂತ ಭಾರಿ ಮುನ್ನಡೆಯನ್ನ ಪಡೆದಿರುವುದು ಕೂಡ ವಿಶೇಷತೆಯ ಜೊತೆಯಾಗಿ ನೇತಾರರಲ್ಲೂ ಕಾರ್ಯಕರ್ತರಲ್ಲೂ ಹುರುಪನ್ನ ಮೂಡಿಸಿದೆ. ಅಭಿವೃದ್ಧಿ ವಿಷಯಗಳಲ್ಲಿ ಹಿನ್ನಡೆ, ಜ್ಯುವೆಲರಿ ವಂಚನೆ ಪ್ರಕರಣದಲ್ಲಿ ಶಾಸಕ ಜೈಲು ಸೇರಿದ್ದು ಚುನಾವಣೆಯಲ್ಲಿ ಯುಡಿಎಫ್ನ ರಾಜಕೀಯ ಬಿಕ್ಕಟ್ಟಿಗೆ ಕಾರಣವಾಗಿ ಪಕ್ಷದ ಸೋಲಿಗೂ ಕಾರಣವಾಗಿದೆ. ಯುಡಿಎಫ್ನ ನಿರೀಕ್ಷೆಯಲ್ಲಿದ್ದ ಪಂಚಾಯತ್ಗಳು ಕೈಬಿಟ್ಟು ಹೋಗಿರುವುದು ಪಕ್ಷಕ್ಕೊಂದು ಆರದ ಗಾಯವಾಗಿ ಕೂಡ ಪರಿಣಮಿಸಿದೆ. ಮಾತ್ರವಲ್ಲದೆ ಈ ಸಲದ ಸ್ಥಳೀಯಾಡಳಿತ ಚುನಾವಣೆಯಲ್ಲಿ ಮುಸ್ಲಿಂ ಲೀಗ್ಗಾಗಲಿ ಬಿಜೆಪಿಗಾಗಲಿ ನೆನೆಸಿದಷ್ಟು ಸಾಧನೆಯ ಗುರಿಯನ್ನ ತಲುಪಲು ಕೂಡ ಸಾಧ್ಯವಾಗಿಲ್ಲ. ಅತಿ ಹೆಚ್ಚು ಜನಪ್ರಿಯವಾಗಿರುವ ಮುಖಗಳನ್ನು ಹೊಂದಿರುವ ವ್ಯಕ್ತಿತ್ವಗಳನ್ನು ಸ್ಪರ್ಧಾ ಕಣದಲ್ಲಿ ಇಳಿಸಿದ್ರೆ ಈ ಸಲ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರವನ್ನು ಸಿಪಿಎಂ ಮಡಿಲಿಗಾಗಿಸಬಹುದೆಂಬ ಚರ್ಚೆಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗ್ತಾ ಇದೆ. ಕಳೆದ ಸಲದ ಉಪಚುನಾವಣೆಯಲ್ಲಿ ಭಾಷಾ ಅಲ್ಪಸಂಖ್ಯಾತ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ಪರೀಕ್ಷಣೆ ನಡೆಸಿತ್ತು. ಆದರೆ ಪರೀಕ್ಷಣೆ ಯಶಸ್ಸನ್ನ ಕಾಣದ ಹಿನ್ನೆಲೆಯಲ್ಲಿ ಈ ಸಲ ಕೂಡ ಪ್ರಾದೇಶಿಕ ನೇತಾರರನ್ನ ಹೊರತುಪಡಿಸಿ ಹೊರಗಿನವರನ್ನ ತಂದು ಕಣಕ್ಕಿಳಿಸುವ ಸಾಧ್ಯತೆ ಕಂಡುಬರುತ್ತಿದೆ. ಹಾಗಾದ್ರೆ ಜಿಲ್ಲೆಯಲ್ಲಿರುವ ರಾಜ್ಯ ಸಮಿತಿ ಸದಸ್ಯರು ಸ್ಪರ್ಧಾ ಕಣಕ್ಕಿಳಿಯುವ ಸಾಧ್ಯತೆಯೇ ಹೆಚ್ಚು. ಮಾಜಿ ಜಿಲ್ಲಾ ಕಾರ್ಯದರ್ಶಿ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಗೆಲುವನ್ನ ಪಡೆದ ಮಾಜಿ ಶಾಸಕ ಹಾಗೂ ಪ್ರಸ್ತುತ ಮಂಜೇಶ್ವರ ಏರಿಯಾ ಕಾರ್ಯದರ್ಶಿ ಉಸ್ತುವಾರಿಯಲ್ಲಿರುವ ಜಿಲ್ಲಾ ಸೆಕ್ರೆಟರಿಯೇಟ್ ಸದಸ್ಯ ಮೊದಲಾದವರ ಹೆಸರುಗಳು ಚರ್ಚೆಯಾಗ್ತಾ ಇದೆ. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್ 24/7 ಮಂಜೇಶ್ವರ.